ಗೋಕಳ್ಳರಿಂದ ರಕ್ಷಿಸಲ್ಪಟ್ಟ ಗೋವಿಗೆ ನೀಲಾವರದ ಕಾಮಧೇನು ಗೋಶಾಲೆಯಲ್ಲಿ ಆಶ್ರಯವನ್ನು ಕಲ್ಪಿಸಲಾಗಿದೆ. 1 ವರ್ಷದ ಹಿಂದೆ ಗೋಕಳ್ಳರು ಟೆಂಪೋದಲ್ಲಿ ಸಾಗಿಸಲು ದನವನ್ನು ಹತ್ತಿಸುವಾಗ ತಪ್ಪಿಸಿಕೊಂಡಿದ್ದ ದನವನ್ನು ಕಟ್ಪಾಡಿಯ ರಾಜೇಂದ್ರ ಅವರು ರಕ್ಷಿಸಿದ್ರು. ವಾರಸುದಾರರು ಸಿಗದಿರುವುದರಿಂದ ಮನೆಯಲ್ಲಿ 1 ವರ್ಷಗಳ ಕಾಲ ಪೋಷಿಸಿದ್ರು. ಮತ್ತೆ ಪೋಷಣೆ ಮುಂದುವರಿಸಲು ಅವರಿಗೆ ಅಸಹಾಯಕತೆ ಎದುರಾದಾಗ ಸಮಾಜಸೇವಕ ನಿತ್ಯಾನಂದ ಒಳಕಾಡುವರಲ್ಲಿ ನೆರವನ್ನು ಯಾಚಿಸಿದರು. ಇದಕ್ಕೆ ಸ್ಪಂದಿಸಿದ ಒಳಕಾಡವರು ಪೇಜಾವರ ಮಠದಿಂದ ಒಪ್ಪಿಗೆ ಪಡೆದುಕೊಂಡು ಕಟ್ಪಾಡಿಯಿಂದ ದನವನ್ನು ನೀಲಾವರ ಗೋಶಾಲೆಗೆ ಸಾಗಿಸಿದರು.